ಉತ್ಸವ 2025-26ನೇ ಸಾಲಿನ ಈ ವರ್ಷದ ಉತ್ಸವ. ಆತ್ಮೀಯರೇ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ. ರಾಣಿ ಅಬ್ಬಕ್ಕಳ ಉತ್ಸವವನ್ನು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಕಳೆದ 28 ವರ್ಷಗಳಿಂದ ನಿರಂತರವಾಗಿ ಎಲ್ಲರನ್ನ ಸೇರಿಸಿಕೊಂಡು ಈ ಉತ್ಸವವನ್ನು ಸಂಪನ್ನಗೊಳಿಸ್ತಾ ಇದೆ. 29ನೇ ವರ್ಷದ ಈ ಉತ್ಸವ ಈ ವರ್ಷ ಡಾಕ್ಟರ್ ಅಂಬೇಡ್ಕರ್ ರಂಗಮಂದಿರ ಒಳಪೇಟೆಯಲ್ಲಿ ನಡೀತಾ ಇದೆ. ಬಂದಿರತಕ್ಕಂಥ ಎಲ್ಲರಿಗೆ ಸ್ವಾಗತವನ್ನು ಬಯಸುತ್ತಾ ಇದೀಗ ಸಮಿತಿಯ ಸ್ವಾಗತಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಒಟ್ಟು ಸೇರಿ ವೀರರಾಣಿ ಅಬ್ಬಕ್ಕ ಉತ್ಸವದ ಆರಂಭದ ಒಂದು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಬಹಳ ಸೊಗಸಾದ ಸುಂದರವಾದಂತಹ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ವಿನೋದ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಬ್ಬಕ್ಕ ಉತ್ಸವ ಒಳಪೇಟೆ ಪ್ರತಿಷ್ಠೆ ಮಲ್ದ ಆ ಪರವಾದ ಪ್ರಾರ್ಥನೆ ಮಾತ್ರ ಉಂಟು. ಪ್ರಾರ್ಥನೆ ಮಾತ್ರ ಸಿದ್ಧಿವಿನಾಯಕ ದೇವರನ್ನು ವಂದನೆ ಮಲ್ತೊಂದು ಅಂಚನೆ ಮಾಕಾನ ದೇವರ ಅಂಚಿನ ಶ್ರೀ ಶೋಭನಾಥ ದೇವರನ್ನ ಪ್ರಾರ್ಥನೆ ಮಲ್ತೊಂದು ಅಂಚೆ ಒಳಪೇಟೆ ಪ್ರತಿಷ್ಠಿನ ದೈವ ದೇವರನ್ನ ಪ್ರಾರ್ಥನೆ ಮಲ್ತೊಂದು ಇನಿ ಯಾಕಂದ್ರೆ ಪ್ರಾರ್ಥನೆ ನನ್ನ ಬಂಡ ಯಾಕಂದ್ರೆ ಕೆಲವು ವರ್ಷಗಳಿಂದ ಮಾತ ಒಂಜಪ್ಪ ಜೋಕುಲು ಪತ್ತಪ್ಪ ಜೋಕುಲು ಲಗನೆ ಒಟ್ಟಿಗೆ ಸೇರಿದು ಈ ಒಂಜಿ ಕಾರ್ಯಕ್ರಮ ಅಬ್ಬಕ್ಕ ಉತ್ಸವ ಮಂತಂದುಲ್ಲ ಅಂಚೆ ನೀರಿಂಚಿ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚನೆ ಬೇತೆ ಬೇತೆ ರೀತಿಯ ಪ್ರಸ್ತಾವನೆ ಮತ್ತು ಮಲ್ಪೆರೆಗುಂಡು ಅಂಚನೆ ನೃತ್ಯ ಕಾರ್ಯಕ್ರಮ ಉಂಡು. ಈ ಕಾರ್ಯಕ್ರಮನು ದೇವರ ಯಶಸ್ಸು ಮತ್ತು ಕೊರಡು ವಾವಂಜಿ ತೊಡರು ಬರಂದೆ ಈ ಒಳಪೇಟಡಿ ಅಬ್ಬಕ್ಕ ಉತ್ಸವ ಭಾಳ ವೈಭವ ಆಣಿಗೆ ಅಂತ ಪಂಪೋಡು ಅಂಚನೆ ಯಾಕಂದ್ರೆ ನಿರೀಕ್ಷೆ ಮಾತುಂಡು. ಯಾಕಂದ್ರೆ 10 ಲಕ್ಷ ರೂಪಾಯಿ ಸರ್ಕಾರಡು ಪ್ರಸ್ತಾವನೆ ಮಲ್ದ ಕೆಲ ವರ್ಷ ದಿಕ್ಕುಜಿ ಆ ಗಣಪತಿ ದೇವರಿಲ್ಲ ಸೋಮನಾಥ ದೇವರಿಲ್ಲ ಆ ಎರೆ ಆಫೀಸರ್ನ ಮನ ಕಂದು ಮಲ್ತದ್ದು ಯಾಕಂದ್ರೆ ಕೈ ತುಕ್ಕಲಕಲ್ಲ ಅದು ಎತೋ ಜಾಗ ಅಂತೇಳಿ ಡೊನೇಷನ್ ಪೋತ ಅಕನ ಮನಸ್ಸಿನ ಅನ್ನ ಮಲ್ತದ್ದು ಆ ಡೊನೇಷನ್ ಕಾಸಿಗಳ ಬರಿಪಿಲಕ ಈ ಒಂದು ಹಬ್ಬಕ್ಕ ಉತ್ಸವ ಏತು ಮುಟ್ಟ ಎಂಕಲಿಗೆ ಇವರು ಉಪ್ಪೋನ ಆತ್ಮಟ ವಾತದ ಕೊರತೆ ಬರಲಕ ದೇವ ನಡಪಾದು ಕೂಡ ಬಂದು ನಮ್ಮ ಮಾತಾ ದೇವದೇವರಲ್ಲಿ ಪ್ರಾರ್ಥನೆ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೈತ್ರಿ ಅಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಹಾಗಣಪತಿಯ ಪ್ರಾರ್ಥನೆಯೊಂದಿಗೆ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳು ಸರ್ವಧರ್ಮದ ಸಮನ್ವಯದೊಂದಿಗೆ ವೇದಿಕೆಯಲ್ಲಿ ಶ್ರೀಮನ್ ಮಹಾಗಣಪತಿ ದೇವರಿಗೆ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿ ಇದೀಗ ಸರ್ವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂಬ ಸದುದ್ದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದೆ. ಎಲ್ಲ ಪದಾಧಿಕಾರಿಗಳು ಬಂದಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳು, ಅಬ್ಬಕ್ಕರ ಅಭಿಮಾನಿಗಳು, ದೇಶಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕು. ಇದೀಗ ತಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾಡು ನುಡಿ ಗೀತೋತ್ಸವ ಅಭೂತಪೂರ್ಣವಾದಂತಹ ಅರ್ಥಪೂರ್ಣವಾದಂತಹ ಅಬ್ಬಕ್ಕ ಉತ್ಸವದ ಪ್ರತಿ ವರ್ಷದ ಗಾಯನ ಸುಮಧುರ ಗಾಯನವಾದಂಥ ಕಾರ್ಯಕ್ರಮ. ಯಶಸ್ವಿನಿ ಉಳ್ಳಾಲ್ ಮತ್ತು ಬಳಗದವರು ಈಗಾಗಲೇ ನಮ್ಮ ಜೊತೆ ತಮ್ಮ ಉಪಸ್ಥಿತಿಯನ್ನು ಇರುವಿಕೆಯನ್ನು ಸೂಚಿಸಿದ್ದಾರೆ. ದಯವಿಟ್ಟು ಕಲಾವಿದರು ಬಂದು ತಮ್ಮ ವೇದಿಕೆಯನ್ನು ಸಜ್ಜುಗೊಳಿಸಬೇಕು.
ಅದೇ ರೀತಿ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲೇ ಭಾಗವಹಿಸಿ ಇಡೀ ದಿನ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳ ನಮ್ಮ ಜೊತೆ ಇರಬೇಕಾಗಿ ಕೇಳಿಕೊಳ್ಳುತ್ತಾ